ಆತ್ಮೀಯರು ನಮ್ಮ ಕುಡ್ಲ ತುಳು ವಾರ್ತೆಲು ಚಿಕ್ಕಮಗಳೂರು ವಕೀಲರ ಸಂಘದ ಸದಸ್ಯರು ಪ್ರೀತಂ ಪನ್ಪನಾರಿನ ಮಿತ್ತು ಪೊಲೀಸ್ ದೌರ್ಜನ್ಯ ನಡತನಿಗೆ ವಿರೋಧ ತೋಜಾದು ಕುಡ್ಲದ ವಕೀಲರ ಸಂಘದ ನೀಡಿಟ್ಟು ಸೋಮವಾರ ಕುಡ್ಲದ ಕೋರ್ಟದ ಪಿದೈ ಕೋರ್ಟದ ಕಾರ್ಯಗಳಿಗೆ ಅಡ್ಡಿ ಆವನ್ನಂಚ ಪ್ರತಿಭಟನೆ ನಡಪಾಯರು. ಪೊಲೀಸರು ಇತ್ತ ವಕೀಲರಿಗೆ ಏತು ಮರ್ಯಾದೆ ಕೊರಡ ಐನ್ಲ ಕೊರನ್ನ ಸ್ಥಿತಿ ಟುಳ್ಳಿಯರು. ಸ್ಟೇಷನ್ಗೂ ಪೋದು ವಕೀಲರು ಪ್ರಶ್ನೆ ಮಲ್ತನಲ್ಲ ಸರಿಯಾದ ಉತ್ತರ ಕೊರನ್ನ ಸ್ಥಿತಿಗತಿ ಉಂಡು. ಕಾನೂನು ಪಾಲಕರಾದ ಉಪ್ಪನ ಪೊಲೀಸರೇ ವಕೀಲರಿನ ಪಾತ್ರಕ್ಕೇನಂದೆ ಉಪ್ಪನ ವಕೀಲರಿನ ಲಾಕಪ್ಗೆ ಪಾಡ್ನ ಇಂಚ ಮಾತು ಹೆಚ್ಚೊಂದುಂಡು. ಒಂದು ಉಂತೊಡು ಐಕಾದು ವಕೀಲರಿನ ರಕ್ಷಣಾ ಕಾಯ್ದೆ ಜಾರಿ ಕನವಡುದು ಪ್ರತಿಭಟನೆ ಮಲ್ತೊಂದುಲ್ಲ ಅಂದು ಹಿರಿಯ ವಕೀಲರು ಶಂಭು ಶರ್ಮಾ ಏವ್ರ ತೋಜಾಯರು. ಪೊಲೀಸರಿಗೆ ಪ್ರತಿಭಟನೆ ಮಲ್ಪನ ಹಕ್ಕಿ ಇಜ್ಜಂದೆ ಉಪ್ಪನಗ ಅಕಲು ದಾಯ ಪ್ರತಿಭಟನೆ ಮಲ್ತದಿರೆಂದು ಹಿರಿಯ ಅಧಿಕಾರಿಗಳು ವಿವರ ಕೊರಡು. ಹಿರಿಯ ಅಧಿಕಾರಿನ ಬೆರಿಸಾಯ ಇಜ್ಜಂದೆ ನನೊಂಜಿ ಕಡಿದು ಪೊಲೀಸರಿನ ವಕೀಲರಿನ ಮಿತ್ತು ದೇರ್ತ್ ಕಟ್ಟುನಂಚ ವರ್ತನೆ ತೋಜವನವು ಸರಿಯತ್ತೆಂದು ಶಂಭು ಶರ್ಮಾ ಪಂಡಿರು. ಕುಡ್ಲ ವಕೀಲರ ಸಂಘದ ಗುರುಕಾರ್ಯರು ಪೃಥ್ವಿರಾಜ್ ರೈ, ಪ್ರಧಾನ ಕಾರ್ಯಂತ್ರಿ ಶ್ರೀಧರ ಎಣ್ಮಕಜೆ, ವಕೀಲರೈನ ನಾರಾಯಣ ಪೂಜಾರಿ, ಎಸಿ ಜಯರಾಜ್, ದಿನಕರ ಶೆಟ್ಟಿ, ಸುಮನ್ ಶರಣ್ ಪ್ರತಿಭಟನೆ ನಡೆಸಿದರು. ಬೇರೆ ಬೇರೆ ಕೋರ್ಟಿನ ವಕೀಲರುಗಳ ಮೇಲೆ ನಾನಾ ರೀತಿಯ ದೌರ್ಜನ್ಯ. ಸ್ಟೇಷನಿಗೆ ಹೋದರೆ ಉಡಾಪೆಯಿಂದ ಮಾತಾಡೋದು, ವಕೀಲರಿಗೆ ಕೊಡಬೇಕಾದಂತಹ ಕನಿಷ್ಠ ಗೌರವವನ್ನು ಕೊಡದೇ ಇರುವುದು, ವಕೀಲರು ಅಂತೇಳಿ ಹೇಳಿದರೆ ಒಂದು ವಿರೋಧಿಗಳು ಎಂಬ ಭಾವನೆಯಲ್ಲಿ ಈ ವಕೀಲರನ್ನು ನೋಡುವುದು, ಕಾನೂನಿನಲ್ಲಿ ಆರೋಪಿಗೆ ಸಂವಿಧಾನ ಪ್ರಕಾರವೂ ಕೂಡ ಆರೋಪಿಯನ್ನು ಪ್ರತಿನಿಧಿಸಲು ವಕೀಲರಿಗೆ ಹಕ್ಕಿದೆ. ವಕೀಲರು ಠಾಣೆಗೆ ಹೋಗಿ ಯಾವ ವಿಚಾರಕ್ಕೆ ಯಾರನ್ನು ಬಂಧಿಸಿದ್ದು ಎಂಬುದನ್ನು ಕೇಳಿದರೂ ಕೂಡ ಅದಕ್ಕೆ ಸರಿಯಾಗಿ ಉತ್ತರ ಕೊಡುವುದಿಲ್ಲ. ಕಾನೂನು ಪಾಲಕರಾದ ಪೊಲೀಸ್ನವರೇ ನಾನಾ ರೀತಿಯಲ್ಲಿ ಕಾನೂನು ಉಲ್ಲಂಘನೆ ಮಾಡುವುದು, ವಕೀಲರ ಅಹವಾಲನ್ನು ಕೇಳದೇ ಇರುವುದು, ಏನಾದರೂ ಸ್ವಲ್ಪ ಅಲ್ಲಿ ಆರ್ಗ್ಯುಮೆಂಟ್ ವಾಗ್ಯುದ್ಧ ಆದರೆ ವಕೀಲರ ಮೇಲೆ ಹಲ್ಲೆ ಮಾಡೋದು, ವಕೀಲರನ್ನು ಲಾಕಪ್ಪಿಗೆ ಹಾಕುವುದು, ಇದು ಒಂದು ನಡೀತಾ ಬರ್ತಾ ಇದೆ. ಈ ದೌರ್ಜನ್ಯವನ್ನು ನಾವು ಖಂಡಿಸ್ತಾ ಬರ್ತಾ ಇದ್ದೇವೆ, ಅದರ ದೌರ್ಜನ್ಯ ನಡೀತಾ ಇದೆ. ಇದಕ್ಕೊಂದು ಕೊನೆಗಾಣಿಸಬೇಕು ಎಂಬ ನಿಟ್ಟಿನಲ್ಲಿ ವಕೀಲರ ರಕ್ಷಣಾ ಕಾಯ್ದೆ ಅಡ್ವೊಕೇಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಎಂಬುದನ್ನು ಜಾರಿಗೆ ತರಬೇಕು ಅಂತೇಳಿ ಹೇಳಿ ಬಹಳ ವರ್ಷಗಳಿಂದ ನಾವು ಚಳವಳಿ ಮಾಡ್ತಾ ಇದ್ದೇವೆ. ರಾಜಸ್ಥಾನ, ಮಧ್ಯಪ್ರದೇಶ ಬೊಕ್ಕ ಛತ್ತೀಸ್ಗಢ ರಾಜ್ಯಗಳ ವಿಧಾನಸಭಾ ಓಟುಡು ಬಿಜೆಪಿ ಗೆನ್ನಲೆ ಕೊಡು ಕುಡ್ಲಡ ಪಕ್ಷದ ನಾಯಕರು ಜನಪ್ರತಿನಿಧಿಗಳು ಐತಾರ ವಿಜಯೋತ್ಸವ ನಡಪಾಯರು. ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ನೆಲೆಟ್ಟು ಐತರಕೂಡದ ಬಣ್ಸ್ ಹಾಸ್ಟೆಲ್ ಉಪನ ಪಕ್ಷದ ಓಟದ ಕಾರ್ಯಾಲಯಡು ವಿಜಯೋತ್ಸವ ನಡೆತಂಡು. ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ತೆಲಂಗಾಣ ಈ ರಾಜ್ಯಗಳಿಡು ತೆಲಂಗಾಣ ಬುಡ್ದು ಬಾಕಿ ಮಾತೆಟ್ಲ ಗಿಂದನ ಲೆಕ್ಕಳು ಈ ಸಂಭ್ರಮದ ಆಚರಣೆ ಮಲ್ತೇರು. ಓಟದ ಕಾರ್ಯಾಲಯದ ಎದುರು ಪಟಾಕಿ ಪುಡತದು ಚೀಪೆ ಪಟ್ಟದು ವಿಜಯೋತ್ಸವ ಆಚರಣೆ ಮಲ್ತೇರು. ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸುದರ್ಶನ್ ಬೆದ್ರಾ ದುಂಬಾಳ್ತಡು ಈ ಸಂಭ್ರಮ ನಡೆತಂಡು. ಮೇಯರ್ ಸುಧೀರ್ ಶೆಟ್ಟಿ, ಶಾಸಕರು ವೇದವ್ಯಾಸ್ ಕಾಮತ್, ಪಕ್ಷದ ಮಾಹಿತಿದಾರ ಜಗದೀಶ್ ಶೇನವ, ಪಾಲಿಕೆ ಮುಖ್ಯ ಸಚೇತಕರು ಪ್ರೇಮಾನಂದ ಶೆಟ್ಟಿ, ನಿತಿನ್ ಕುಮಾರ್ ಸೇರಿನಂಚ ಪಕ್ಷದ ನಾಯಕರು ಕಾರ್ಯಕರ್ತರು ಪಾಲ್ಗೊಂಡಿರು.
ತೆಲಂಗಾಣ ರಾಜ್ಯದಲ್ಲಿ ಹೋಗಿ ಬಹಳಷ್ಟು ಮಟ್ಟದ ಇಲ್ಲಿಯ ಭ್ರಷ್ಟಾಚಾರದ ಹಣವನ್ನು ಅಲ್ಲಿ ತೊಡಗಿಸಿಕೊಂಡು ಸಾಧನೆಯನ್ನು ಮಾಡಿರಬಹುದು. ಆದರೆ ನೀವು ಬಹಳಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರಬಹುದು. ಆದರೆ ಇವತ್ತು ಕರ್ನಾಟಕದ ಜನತೆ ಈ ಗ್ಯಾರಂಟಿಯನ್ನು ಅವರಿಗೆ ಸಿಕ್ಕಿಲ್ಲ ಅಂತ ಹೇಳುವಂಥದ್ದನ್ನು ಜನರು ಅರಿತುಕೊಂಡು 3 ರಾಜ್ಯದಲ್ಲಿ ಸ್ಪಷ್ಟವಾದ ಬಹುಮತ, 1 ತೆಲಂಗಾಣದಲ್ಲಿ ಮತ ಬಹಳಷ್ಟು ನಮಗೆ ಏರಿಕೆ ಗಳಿಕೆ ಆದದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇವತ್ತು ಸ್ಪಷ್ಟವಾದ ಸಂದೇಶ, 2024 ಚುನಾವಣೆಗೆ ಪುನರಪಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ತನ್ನ ಅಸ್ತಿತ್ವವನ್ನು ಗಟ್ಟಿಗೊಳಿಸುವಂಥ ಮುನ್ಸೂಚನೆ ಇವತ್ತಿನ ಫಲಿತಾಂಶದಲ್ಲಿ ಬಂದಿದೆ. ಈ ಒಟ್ಟು ವಿಧಾನಸಭೆಯ ಈ ಫಲಿತಾಂಶದಲ್ಲಿ ಬಹುಶಃ ಮುಂದಿನ ಲೋಕಸಭೆಯಲ್ಲಿ ಯಾವ ರೀತಿ BJPಗೆ ಒಂದು ಫಲಿತಾಂಶ ಬರ್ತದೆ, ನರೇಂದ್ರ ಮೋದಿಜಿಯವರು ಅತಿ ಹೆಚ್ಚಿನ ಮತಗಳ ಅಂತರದಲ್ಲಿ ಸೀಟುಗಳನ್ನು ಪಡೆಯುವುದರ ಮುಖಾಂತರ ಮತ್ತೊಮ್ಮೆ ಈ ದೇಶದ ಚುಕ್ಕಾಣಿಯನ್ನು ಹಿಡಿಯುವಂಥ ಒಂದು ಸಂದೇಶ ಇವತ್ತಿನ ಫಲಿತಾಂಶದಲ್ಲಿ ಗೊತ್ತಾಗಿದೆ. ಒಡಿಪುದ ಪರ್ಯಾಯ ಪಂಡ ಅಕ್ಷಯ ಪಾತ್ರೆನ ಕೈ ಪಗಪುನವು ಆದುಂಡು 4ನೇ ಪರ್ಯಾಯಗೂ ತಾನು ತಯಾರ ಒಂದುಪ್ಪುನ ಈ ಪೊರ್ತುಡು ಅಕ್ಷಯ ಪಾತ್ರದ ಹೊಸ ವ್ಯವಸ್ಥೆ ಉದಿಪನ ಆಯ್ನವು ಪೆರ್ಮೆದ ಸಂಗತಿಯಿಂದ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಪಂತೇರು ಬೆಂಜನ ಪದವಳು ಅಕ್ಷಯ ಪಾತ್ರೆ ಫೌಂಡೇಶನ್ದ ಮೆಗಾ ಕಿಚನ್ ಉದಿಪನ ಮಲ್ತದ ಆಶೀರ್ವಚನ ಕೊರಿಯರು. ಅಕ್ಷಯ ಪಾತ್ರೆ ಫೌಂಡೇಶನ್ದ ಕುಡ್ಲದ ನಿಲಿಟ್ ಬಂಟ್ವಾಳ ತಾಲೂಕುದ ಬೆಂಜನ ಪದವಳು ಶಾಲೆ ಜುಕ್ಲಿಗೆ ವನಸ್ ಒದಗಾಯರ ಅಟ್ಟಿಲ್ಗಾದ್ ಮೆಗಾ ಕಿಚನ್ ಕಟ್ಟಾದಿತ್ತದು. ಐನು ಉದಿಪನ ಬೊಕ್ಕ ಶ್ರೀಕೃಷ್ಣ ದೇವಸ್ಥಾನ ಕಟ್ಟೆರೆ ಭೂಮಿ ಪೂಜೆ ಐತಾರ ಅಟ್ಟಣೆಯಾದಿತ್ತದು. ಧಾರ್ಮಿಕ ವಿಧಿವಿಧಾನೊಳನ್ನು ಕರೆತದು ಭೂಮಿ ಪೂಜೆ ನಡಪಾದು ಮೆಗಾ ಕಿಚನ್ ಉದಿಪನಾಂಡ್. ಅಕ್ಷಯ ಪಾತ್ರೆ ಫೌಂಡೇಶನ್ದ ಗುರ್ಕಾರ್ಯರು ಮಧು ಪಂಡಿತದಾಸ ಗುರ್ಕಾರ್ಮಿಡ್ ಒಡಿಪು ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ರೀತಿದು ಶ್ರೀಕೃಷ್ಣ ದೇವಸ್ಥಾನಗೂ ಭೂಮಿ ಪೂಜೆ ನಡಪಾದು ಮೆಗಾ ಕಿಚನ್ ಉದಿಪನ ಮಲ್ತೇರು. ಉದಿಪನ ಲೀಸರು ಅಕ್ಷಯ ಪಾತ್ರೆ ಫೌಂಡೇಶನ್ದ ಕುಡ್ಲದ ಮುಖ್ಯಸ್ಥರು ಗುಣಕರ ರಾಮದಾಸ ಎದುಕೊಂದು ಪಾತಿರ್ದು ಅಕ್ಷಯ ಪಾತ್ರೆ ಫೌಂಡೇಶನ್ದ ಬಗೆಟ್ ತಿರಿಪಾಯರು. ಮಧು ಪಂಡಿತದಾಸ ಬೊಕ್ಕ ಫೌಂಡೇಶನ್ದ ಒತ್ತು ಗುರುಕಾರ್ಯರು ಚಂಚಲಪತಿದಾಸ ಸ್ವಾಮೀಜಿ ಬೊಕ್ಕ ಬಿನ್ನಿರಿಗೆ ಮರ್ಯಾದೆ ಸಂದಾಯಿತ ಮಲ್ತೇರು. ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಕಾರ್ಯಕ್ರಮ ಉದಿಪನ ಮಲ್ತೇರು. ಅಕ್ಷಯ ಪಾತ್ರೆ ಫೌಂಡೇಶನ್ದ ಒತ್ತು ಗುರುಕಾರ್ಯರು ಚಂಚಲಪತಿದಾಸ ಸುರೂತ ಪಾತ್ರೆ ಪಂಡದು ಬೆಂಜನ ಪದವಳು ಮೆಗಾ ಕಿಚನ್ಗೆ ಜಾಗಿದತು ನೆರೆ ಡಾಕ್ಟರ್ ರವಿಚಂದ್ರನ್ ಭಾರಿ ಪುಣೆತಿರು ಆರು ಇತ್ತೆ ಇಜ್ಜಿರು ಆರೇನು ಈ ಪೊರ್ತುಡು ನೆನೆತುನ್ವೆ ಅರೆನ ಬುಳಿದಿ ಇಂದಿರಾ ರವಿಚಂದ್ರನ್ ಬೊಕ್ಕ ಜೋಕ್ಲೆಗ್ ಅಂಚಿನೆ ದಾನಿಲೆಗ್ ಸೊಲ್ಮೆ ಸಂದಾವೆಂದು ಪಂಡೇರು. ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರ್ದು ಬರ್ಪಣ ಜನವರಿ 18 ತಾನು 4ನೇ ಪರ್ಯಾಯದ ಪೀಠ ಏರಿಯರುಳ್ಳೆ ಈ ಪೊರ್ತುಡು ಶ್ರೀಕೃಷ್ಣಗ ಅಕ್ಷಯ ಪಾತ್ರೆ ಅರ್ಪಣೆ ಮಲ್ತದ ಅನ್ನ ಬ್ರಹ್ಮೆ ಆದ್ ಶ್ರೀಕೃಷ್ಣನ ಮಧ್ವಾಚಾರ್ಯರು ಉಡಿಪುಡು ಪ್ರತಿಷ್ಠೆ ಮಲ್ತದಿರು. ಕೃಷ್ಣೆ ಬೆಣ್ಣೆ ತಿನ್ಪುಣ ಕೃಷ್ಣೆ ಪರ್ಯಾಯಗಳು ದುಂಬತ್ತ ಬಾರೆಮೂರ್ತ ಅರಿಮೂರ್ತ ಬಾರ್ಧಮೂರ್ತ ಕನಕಮೂರ್ತ ಆದ ಅಕಿರಿಗ್ ಅಕ್ಷಯ ಪಾತ್ರೆನು ಕೈಪಗಪ್ಪೆರ ಉಂಡು ಪಂಡೇರು. ಮಧು ಪಂಡಿತದಾಸ ಗುರ್ಕಾರ್ಮಿದ ಪಾತೆರ ಪಂಡದು ಪ್ರಭುಪಾದಿರು ಶ್ರೀಕೃಷ್ಣ ಪ್ರಜ್ಞೆನ ಮಾತ್ರ ಮಲ್ಪನೆತ್ತು ಐತ ಒಟ್ಟುಗು ಬುಡಂದೆ ಶ್ರೀಕೃಷ್ಣನ ಪ್ರಸಾದ ಪಟ್ಟಲೆ ಎಂದು ಪಂಡೇರು. ಬೆಂಗಳೂರು 1500 ಜೋಕ್ಲೆಗೆ ಸುರು ಮಲ್ತಿನ ಅಕ್ಷಯ ಪಾತ್ರದ ವನಸು ಇತ್ತೆ ಇಡೀ ದೇಶಡು 23 ಲಕ್ಷ ಜೋಕ್ಲೆಗೆ ಒದಗಾವನುಂಡು. ಅಕ್ಷಯ ಪಾತ್ರೆ ಕಿಚನ್ ಉದಿಪನ ಮಲ್ತದು ಪುತ್ತಿಗೆ ಮಠದ ಪರ್ಯಾಯ ಶುರು ಆವೊಂದುಂಡು ಆರ ಪಂಡೇರು. ತತ್ವದರ್ಶನದಾಸ ಕೊಡಚಾದ್ರಿ ಮೇರೆಮಜಲ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಸತೀಶ್ ನಾಯಕ್ ಅಮ್ಮುಂಜೆ ಗ್ರಾಮ ಪಂಚಾಯತ್ ಒತ್ತು ಗುರ್ಕಾರ್ಯರು ರಾಧಾಕೃಷ್ಣ ತಂತ್ರಿ ಬಿನ್ನೆರಾದ ಪಾಲ್ದೊಂಡಿರು. ಸೌಜನ್ಯ ಹೆಗ್ಡೆ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಸನಂದನ ದಾಸ ಸೊಲ್ಮೆ ಸಂದಾಯರು. ಈ ಒಂದು ಅಕ್ಷಯ ಪಾತ್ರ ಯೋಜನೆಗೆ ನಾವು ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಕೃಷ್ಣನ ಒಂದು ವಿಶೇಷ ಒಂದು ಸಂಕೇತವಾದಂತಹ ಈ ಅನ್ನದಾನದ ಈ ಒಂದು ಸತ್ಕಾರ್ಯ ಇಡೀ ಜಗತ್ತಿನಲ್ಲಿ ಇದು ಪ್ರಚಾರವಾಗಿ ಇದಕ್ಕೆ ನೊಬೆಲ್ ಪ್ರೈಸ್ ಕೂಡ ಬರುವ ಹಾಗೆ ಆಗಲಿ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ His Holiness Sugunendra Tirtha Swamiji explained to us Jnana Brahma and also Anna Brahma. God in the form of Krishna Prasadam. Prabhupada said, distribute unlimited prasadam. This is one of the missions of Hare Krishna movement all over the world. When in Bangalore we started feeding 1500 children in the nearby schools, and then rest is history. You see, today I was afraid to feed 5,000 every day. Today we are feeding 23 lakh every day. Many of them are rendering services in Akshay Patra for nearly 20 years or maybe 23 years from the time of inception. And this is how Akshay Patra has been a coming together
of missionaries, professionals, government's participation, and individuals' participation, all with the objective that children in the government schools get good food, their classroom hunger is addressed so that they get educated, and we have been doing this with the blessings of Lord Sri Krishna and his devotees like Sri Sugunendra Tirtha Swami. KP Rao Gurkarmid നടത്തുന്ന 3 ദിനದ ಕಟೀಲ್ದ ಭ್ರಮರ ಇಂಚರ ನುಡಿಪರ್ವ ಐತರ ಕೆರಿಯಾಂಡು ಈ ಪೊರ್ತುಡು ವಿದ್ಯಾರ್ಥಿ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬರವು ಸಂಸ್ಥೆನ ನಿಲಿಟ್ಟು ಪದವಿ ಪೂರ್ವ ಕಾಲೇಜಿದ ಶ್ರೀ ವಿದ್ಯಾ ಸಭಾಂಗಣಡು 3 ದಿನ நடத்தின ಭ್ರಮರ ಇಂಚರ ನುಡಿಪರ್ವ ಐತರ ಬಯ್ಯಗ ಅಕೇರಿಯಾಂಡು. ಸಮ್ಮೇಳನದ ಗುರ್ಕಾರ್ಯರು ಸಾಹಿತಿ ವಿದ್ವಾಂಸರು KP ರಾವ್ ಗುರ್ಕಾರ್ಮಿಡ್ ಮಲ್ಲಬಿನ್ಯರು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಇತ್ತದು ವಿದ್ಯಾರ್ಥಿ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. KP ರಾವ್ ಬೊಕ್ಕ ಹಿರಿಯ ವಿದ್ಯಾರ್ಥಿ ಲೈನ ಚಂದ್ರಶೇಖರ ಬಿಲ್ಚಡ ಸೀತಾರಾಮ ಶೆಟ್ಟಿ ಮುಕ್ಲೆಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಕುಡ್ಲ ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಕೇಂದ್ರದ ನಿರ್ದೇಶಕರು ಡಾ ಗಣೇಶ್ ಅಮೀನ್ ಸಂಕಮಾರ್ ಪಾತಿರ್ದು ದೇವಸ್ಥಾನಗಳಿಗೆ ನೆಮ್ಮದಿಗಾದ ಜನ ಬರ್ಪೇರು. ಕಟೀಲ್ದ ಮಿತ್ತು ಜನ ದೀನ ನಂಬಿಕೆ ಸುಳ್ಳ ಅಪುಜಿನ್ ಪಂಡೇರು. ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಕಟೀಲ್ ದೇವಸ್ಥಾನ ಪಾಕ ವರ್ಷಲಿರ್ದು ಸಂಸ್ಕಾರದ ಬರವು ಕೊರೊಂದು ಜೋಕ್ಲೆಗೆ ಮಾತಾರೀತಿಡ್ಲ ಉಮೇದ ಕೊರೊಂದು ಬೈದು ದೇವಸ್ಥಾನ ವರ್ಷಗೂ 9 ಕೋಟಿ ರೂಪಾಯಿನು ಬರವುಗಾದ ಖರ್ಚು ಮಲ್ಪನವು ಮೆಚ್ಚುಗೆದ ವಿಚಾರ ಅಂದು ಪಂಡೇರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಗುರ್ಕಾರ್ಯರು ಡಾ MP ಶ್ರೀನಾಥ್ ವಿದ್ಯಾರ್ಥಿ ಅನಿಕೇತ್ ಬರೀನ ಕವನ ಸಂಕಲನ ಬಿಡುಗಡೆ ಮಲ್ತೇರು. ದುಂಬುದ ಮಂತ್ರಿ ಅಭಯಚಂದ್ರ ಜೈನ್, ಕಟೀಲ್ ದೇವಸ್ಥಾನದ ಆಡಳಿತ ಮುಕ್ತೇಸರರು ಸನತ್ ಕುಮಾರ್ ಶೆಟ್ಟಿ, ಕಟೀಲ್ ಅನಂತ ಅಸ್ರಣ್ಣ, ಪ್ರಸಾದ್ ಅಸ್ರಣ್ಣ, ಶ್ರೀ ಹರಿನಾರಾಯಣ ಪ್ರಸಾದ್ ಅಸ್ರಣ್ಣ, JC ಕುಮಾರ್, ಯೂನಿಯನ್ ಬ್ಯಾಂಕ್ದ ಮಹೇಶ್, ಬಿಪಿನ್ ಪ್ರಸಾದ್ ಶೆಟ್ಟಿ, ಡಾ ಸುರೇಶ್ ರಾವ್ ಪಾಲ್ದೊಂಡರು. ಶೈಲಜಾ ಕಾರ್ಯಕ್ರಮ ಸುಧಾರ್ಥ ಕುರಿಯರು, ಚಂದ್ರಶೇಖರ ಭಟ್ ಸೊಲ್ಮೆ ಸಂದಾಯರು. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಅನ್ನದಾನ, ವಿದ್ಯಾದಾನ, ವಸ್ತ್ರದಾನ, ಅದರ ಜೊತೆಯಲ್ಲಿ ಸಿಗಬೇಕಾದದ್ದು ಸಮಾಧಾನ. ಅಂತಹ ಒಂದು ವಿಶಿಷ್ಟವಾದಂತಹ ಕ್ಷೇತ್ರ ಕಟೀಲು ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ನಿತ್ಯ ನಡೆಯುವಂತಹ ಅನ್ನದಾನ ಮತ್ತು ಈ ವಿದ್ಯಾದಾನ. ನಮಗೆ ನಿಜವಾದ ವಿದ್ಯೆ ಎಲ್ಲಿ ಕೊಡಬೇಕು, ಸಂಸ್ಕೃತಿ ಸಂಸ್ಕಾರ ಎಲ್ಲಿ ಕೊಡಬೇಕು ಎನ್ನುವುದನ್ನ ಕಲಿಸಿಕೊಡುವಂತಹ ಒಂದು ಸಮಾವೇಶ ಇದಾಗಿದೆ. ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಅರಳಿಸ್ತಾ ಶಿಕ್ಷಣದಲ್ಲಿ ಸಾಕ್ಷರತೆಯ ಜೊತೆಗೆ ಮೌಲ್ಯ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ಯಾವುದು ಕೇಳಿದ್ರೆ ಅದು ಕಟೀಲು. ಅದಕ್ಕೆ ಅಭಿವಂದನೆಗಳನ್ನು ಸಲ್ಲಿಸಿ. ಆ ಕನ್ನಡ ಸಂಸ್ಥೆಯಲ್ಲೂ 2200 ಹತ್ತಿರ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿದ್ರೆ ಅದು ಕಟೀಲು ದುರ್ಗಾ ಪರಮೇಶ್ವರ ದೇವಳದ ಈ ಶಾಲೆಯಲ್ಲಿ ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ಯಾಕೆ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಶಿಕ್ಷಣದ ಒಂದು ಜಾತ್ರೆಯ ಪರಿಕಲ್ಪನೆಗಳ ಆಧಾರದಲ್ಲಿ ಮಕ್ಕಳನ್ನು 3 ದಿನ ಸೇರಿಸಿ ಅವರಲ್ಲಿರ್ತಕ್ಕಂಥ ಪ್ರೌಢಿಮೆಗಳಿಗೆ ಇನ್ನಷ್ಟು ಪುಷ್ಟಿ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಇತ್ತಿದ ಬದುಕದ ರೀತಿಡ್ ಜನಪ್ರಿಯ ದೇವ ದಾನವ 2 ಗುಣ ಸೇರ್ದುಂಡು ದಾನವ ಗುಣಕ್ಕೂ ಏಪುಗಳ ಜಯ ಇಜ್ಜಿಂದು ಪನ್ಪುಣಿನ ಯಕ್ಷಗಾನ ತೆರಿಪಾ ಉಂಡು ಜಮ್ಮು ಕಾಶ್ಮೀರ ಸರ್ಕಾರದ ಮುಖ್ಯ ಕಾರ್ಯಂತಿರು ರಾಜೇಶ್ ಪ್ರಸಾದ್ ಹಿರಿಯಡ್ಕ ಪಂತೇರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಬೆಳ್ತಂಗಡಿ ಘಟಕದ ನಿಲಿಟ್ ನಡತ್ನ ಉಜಿರೆ ಯಕ್ಷ ಸಂಭ್ರಮಗಳು 6 ಪಾತೇರಿಯರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಬೆಳ್ತಂಗಡಿ ಘಟಕದ ನಿಲಿಟ್ ಉಜಿರೆ ಯಕ್ಷ ಸಂಭ್ರಮ 2023 ಉಜಿರೆ ಶ್ರೀ ಜನಾರ್ದನ ದೇವಸ್ಥಾನದ ರಥ ಬೀದಿಲ್ ನಡತಂಡು. ಸಭೆಡ್ದು ದುಂಬತ್ತ 22 ಭಜನಾ ಕೂಟದ ಕ್ಲೇಡ್ದು ನಲಿಕೆ ಭಜನೆ, ಚೆಂಡೆ, ಬ್ಯಾಂಡ್, ಕೊಂಬು, ವಾದ್ಯ, ಸ್ಯಾಕ್ಸಫೋನ್, ಸಂಗೀತ, ಬಿಡಿಮರ್ದ್ ಪ್ರದರ್ಶನದ ಒಟ್ಟುಗು ಉಜಿರೆದ ಓಷನ್ ಪರ್ಲ್ಡ್ದು ಜನಾರ್ದನ ದೇವಸ್ಥಾನ ಮುಟ್ಟ ಗಡ್ದದ ಮೆರವಣಿಗೆ ನಡಪಾಯರು. ಸಭಾಲೀಸಿಡು ಯಕ್ಷಧ್ರುವ ಬೆಳ್ತಂಗಡಿ ಘಟಕದ ಗುರ್ಕಾರ್ಯರು ಸುರೇಶ್ ಶೆಟ್ಟಿ ಎದುಕೊಂಡಿರು. ಜಮ್ಮು ಕಾಶ್ಮೀರ ಸರ್ಕಾರದ ಮುಖ್ಯ ಕಾರ್ಯಂತಿರು ರಾಜೇಶ್ ಪ್ರಸಾದ್ ಹಿರಿಯಡ್ಕ, ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಗುರ್ಕಾರ್ಯರು ಡಾ ಪ್ರಭಾಕರ ಭಟ್ ಕಲ್ಲಡ್ಕ ಮಲ್ಲಬಿನ್ನೆರಾದಿತ್ತದು ಕಾರ್ಯಕ್ರಮ ಉದಿಪನಾಂಡು. ರಾಜೇಶ್ ಪ್ರಸಾದ್ ಪಾತೆರ್ದು ನಮ್ಮ ಉಲಾಯ್ಡು ಉಪ್ಪನ ಹಾಳು ಗುಣ ದೆತ್ತು ಪಾಡ್ದು ದುಂಬು ಪೋಂಡ ಬದುಕು ಸಾರ್ಥಕ ಇತ್ತದ ಬದುಕದ ರೀತಿಡು ದೇವದಾನವ 2 ಗುಣಲ ಉಂಡು. ದಾನವ ಗುಣಕ್ಕೂ ಜಯ ಏಪೊಗ್ಲ ಇಜ್ಜಿಂದು ಯಕ್ಷಗಾನ ತಿರಿಪಾವಣನು ಪಂಡೇರು. ಡಾ ಪ್ರಭಾಕರ ಭಟ್ ಪಾತಿರ್ದು ಜ್ಞಾನದ ಭಂಡಾರ ಆದುಪ್ಪನ ವೇದ ಪುರಾಣ ಉಪನಿಷತ್ತ
ಕತೆಗಳು ಯಕ್ಷಗಾನದವರ ಸುಲಭಡು ಅರ್ಥ ಆಪುಂಡು. ನಮ್ಮ ದೇಶದ ಸಂಸ್ಕೃತಿ ಧರ್ಮರಕ್ಷಣೆಡು ಯಕ್ಷಗಾನದ ಮಲ್ಲ ಪಾಲುಂಡು ಪಂಡೀರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ತಾಪಕಿರು ಸತೀಶ್ ಶೆಟ್ಟಿ ಪಟ್ಲ ಪಾತಿರ್ದು ಜಮ್ಮು ಕಾಶ್ಮೀರದ ವೈಷ್ಣೋದೇವಿಡ್ಲ ಈ ಸರ್ತಿದ ಮಾರ್ನಿಮಿಗ್ ಯಕ್ಷಗಾನ ಮೆನ್ಕದಂಡು ದಾಣಿಲೇನ ಸಹಾಯ ಸಹಕಾರಡು ಸಮಾಜಗೂ ಬೋಡಾಯಿನ ಕಾರ್ಯಕ್ರಮ ಮಲ್ಪುನ ಯಕ್ಷಧ್ರುವ ಸಂಸ್ಥೆ ಕಲಾವಿದರಿಗೆ ವಿಶೇಷ ಶಕ್ತಿ ಕೊರಿಯರೆ ಪುಣ್ಯವೊಂದುಂಡು ಪಂಡೀರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬೆಳ್ತಂಗಡಿ ಘಟಕದ ಮರ್ಯಾದಿ ಗುರ್ಕಾರಿರು ಶಶಿಧರ ಶೆಟ್ಟಿ ನವಶಕ್ತಿ ಗುರ್ಕಾರ್ಮೆಡ್ ಯಕ್ಷಗಾನ ಕಲಾವಿದರೈನ ಮೋಹನ ಬೈಪಡಿತಾಯ ಬೊಕ್ಕ ಪ್ರಜ್ವಲ್ ಕುಮಾರ್ ಗುರುವಾಯ್ನಕೆರೆ ರಾಷ್ಟ್ರ ಪ್ರಶಸ್ತಿ ಪಡೆಯಿನ ಬಾರ್ದ ಬಿದೆ ರಕ್ಷಕರು BK ದೇವರಾಯ ಅಮೈ ಮೆಕ್ಲೆಗೆ ಯಕ್ಷ ಸಂಭ್ರಮ 2023 ಪ್ರಶಸ್ತಿ ಕೊರ್ದು ಮರ್ಯಾದಿ ಮಲ್ತೀರು. ಬದುಕು ಕಟ್ಟೋಣ ಬನ್ನಿ ಕೂಟದ ಮೋಹನ್ ಕುಮಾರ್ ಬೊಕ್ಕ ಉದ್ಯಮಿಲು ಅರ್ಚನಾ ರಾಜೇಶ್ ಬೈ ಬೊಕ್ಕ ಭರತ್ ಕುಮಾರ್ ಮುಕ್ಲೆಗೆ ಸಮ್ಮಾನದ ಮರ್ಯಾದಿ ಮಲ್ತೀರು. ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯ್ಕ್ ಬೆದ್ರದ ಡಾಕ್ಟರ್ ಎಂ ಮೋಹನ್ ಆಳ್ವ ಉಜಿರೆ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಉಷಾ ಕಿರಣ್ ಕಾರಂತ್ ಬೆಳ್ತಂಗಡಿ ಘಟಕದ ಮರ್ಯಾದಿ ಸಲಹೆಗಾರರು ಭುಜಬಲಿ ಧರ್ಮಸ್ಥಳ ಕಾರ್ಯಂತಿರು ಶಿತಿಕಂಠ ಭಟ್ ಪಣವದ ಗುರ್ಕಾರರು ಆದರ್ಶ ಜೈನ್ ಪಾಲ್ದೆ ತುಂಡಿರು. ಪ್ರಕಾಶ್ ಶೆಟ್ಟಿ ನೊಚ್ಚ ಕಾರ್ಯಕ್ರಮ ಸುಧಾರ್ತಿರು. ಸಂಚಾಲಕರು ಕಿರಣ್ ಕುಮಾರ್ ಶೆಟ್ಟಿ ಸೊಲ್ಮೆ ಸಂದಾಯರು. ಅನೇಕ ಬಾರಿ ಹೇಳ್ತೇವೆ ನಾವು ಆಡಿಯೋ ವಿಜುವಲ್ ಅಂತ, ಅದಕ್ಕೆ ನೋಡಬೇಕು ಕೇಳಬೇಕು, ಎರಡು ನೋಡುವುದು ಕೇಳುವುದು ಎರಡು ಇರುವುದು ಯಕ್ಷಗಾನದಲ್ಲಿ. ಎಲ್ಲರಿಗೂ ಬೇಕಾದವರಾಗಿ ಯಾರು ದುರ್ಬಲ ಇದ್ದಾನೆ ಸಮಾಜದಲ್ಲಿ, ಅಶಕ್ತ ಯಾರಿದ್ದಾನೆ ಅವನ ಕಡೆಗೆ ಓಡಿ ಹೋಗುವುದೇ ದೇವರು. ಅದು ನೆನಪಿಟ್ಕೊಳ್ಳಿ. ಅಶಕ್ತನ ಹತ್ರ ಇನ್ಯಾರು ಹೋಗುದು, ಬಡವನ ಹತ್ರ ಯಾರು ಹೋಗುದು? ಅನೇಕ ನೂರಾರು ಕಥೆಗಳು ನಾವು ಕೇಳ್ತೇವಲ್ಲ, ದೇವರು ಅವನ ಹತ್ರಕ್ಕೆ ಹೋಗ್ತಾನೆ ಅಂತ. ಹಾಗೆ ದೇವರ ರೂಪದಲ್ಲಿ ಅಶಕ್ತನಿಗೆ ಕಾಣ್ತಾ ಇರುವಂಥ ಸತೀಶ್ ಶೆಟ್ಟಿಗೂ ಅವರ ಜೀವನದಲ್ಲಿ ಎಲ್ಲ ಶಕ್ತಿಯನ್ನು ದೇವರು ಕೊಡಲಿ. ಪಟ್ಲ ಫೌಂಡೇಶನ್ನ ಮೂಲಕ ಅನೇಕ ಕಾರ್ಯಕ್ರಮಗಳಾಗ್ತದೆ, ನಿಮಗೆ ಗೊತ್ತೇ ಇದೆ. ಸುಮಾರು 11 ಕೋಟಿ ರೂಪಾಯಿಯವರೆಗೆ 8 ವರ್ಷದಲ್ಲಿ ನಮ್ಮ ಫೌಂಡೇಶನ್ಗೆ ಇಂತಹ ಮಹಾನ್ ದಾನಿಗಳ ಮೂಲಕ ಅಶಕ್ತ ಕಲಾವಿದರಿಗೆ ನೀಡಿದ್ದೇವೆ ಅಂತ, ಬೇರೆ ಬೇರೆ ವಿಭಾಗದಲ್ಲಿ ನೀಡಿದ್ದೇವೆ ಅಂತ ಹೇಳಿಕೆ ತುಂಬಾ ಸಂತೋಷ ಪಡ. ನಮ್ಮ ಧರ್ಮ ನನಗೆ ಯಕ್ಷಗಾನ ಕೊಟ್ಟಂತಹ ಸಂಪತ್ತು ಇಂತಹ ಮಹಾನ್ ದಾನಿಗಳು, ನಿಮ್ಮಂತಹ ಕಲಾಭಿಮಾನಿಗಳು ನಾನು ಪಡೆದದ್ದು ಜೀವನದಲ್ಲಿ ಯಕ್ಷಗಾನದಲ್ಲಿ. ಇದು ನನಗೆ ತಾಯಿ ಭ್ರಮರಾಂಬೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಕರುಣಿಸಿದಂಥ ದೊಡ್ಡ ಸಂಪತ್ತು. ಇದಕ್ಕಿಂತ ದೊಡ್ಡ ಸಂಪತ್ತನ್ನು ನಾನು ಪಡೆದಿಲ್ಲ. ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಬೈದಿನ ಪವಿತ್ರ ಮಂತ್ರಾಕ್ಷತೆಯನ್ನು ಪೂಜೆ ಮಲ್ತದು ಬೇತೆ ಬೇತೆ ನಗರೋಲಿಗೆ ಪಟ್ಟುನ ಕಾರ್ಯಕ್ರಮ ಸೋಮವಾರ ಕುಡ್ಲದ ಬಾಲಂಭಟ್ ಹಾಲ್ಡ್ ಉದಿಪನಾಡ್. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪವಿತ್ರ ಮಂತ್ರಾಕ್ಷತೆ ಪಟ್ಟುನ ಅಭಿಯಾನ ಸಮಿತಿ ಕುಡ್ಲ ಮಹಾನಗರ ಮುಂದೆ ತನ್ನಿಟ್ಟು ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಬೈದಿನ ಪವಿತ್ರ ಮಂತ್ರಾಕ್ಷತೆಯನ್ನು ಪೂಜೆ ಮಲ್ತದು ಮಹಾನಗರದ್ದು ಬೇತೆ ಬೇತೆ ಕೇಂದ್ರಗಳಿಗೆ ಪಟ್ಟುನ ಕಾರ್ಯಕ್ರಮ ಸೋಮವಾರ ಕುಡ್ಲ ನಡತಂಡು. ಕಾಂಡೇಶ್ವರವು ಶ್ರೀ ರಾಧಾಕೃಷ್ಣ ದೇವಸ್ಥಾನದ ಬಾಳಂಭಟ್ ಸಭಾಂಗಣೋಡು ಕಾರ್ಯಕ್ರಮ ಉದಿಪನ ಮಲ್ತೇರು. ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿ, RSS ನಾಯಕರು ಪ್ರಕಾಶ್ PS, ವಿಶ್ವ ಹಿಂದೂ ಪರಿಷತ್ ನಾಯಕರು ಡಾಕ್ಟರ್ MB ಪುರಾಣಿ, HK ಪುರುಷೋತ್ತಮ ಬೊಕ್ಕ ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್ ಈ ಪೊರ್ತುಡಿತ್ತೇರು. ಬಾಲಂಭಟ್ ಸಭಾಂಗಣೋಡು ಶರವು ಮಹಾಗಣಪತಿ ದೇವಸ್ಥಾನ ಮುಟ್ಟ ಪವಿತ್ರ ಮಂತ್ರಾಕ್ಷತೆಯನ್ನು ಪೂರ್ಣ ಕುಂಭ ಮೆರವಣಿಗೆಡು ಕನತದ್ದು ಎದುಕೊಂಡೇರು. ರಾಮ ಜಪವನ್ನು ಮಾಡಬೇಕು ಎಂದು ಕೂಡ ಪ್ರಮುಖವಾಗಿ ನಾನು ಪೂರ್ಣ ಕುಂಭದೊಂದಿಗೆ ನಾವು ರಾಧಾಕೃಷ್ಣ ದೇವರ ದರ್ಶನವನ್ನು ಮಾಡಿ, ವೆಂಕಟರಮಣ ದೇವರ ದರ್ಶನವನ್ನು ಮಾಡಿ, ಆಮೇಲೆ ಶರವು ಮಹಾಗಣಪತಿ ದೇವರ ಧರ್ಮವನ್ನು ಆರಾಧನೆ ಮಾಡಿದ್ರೆ ರಾಮನನ್ನು ಆರಾಧನೆ ಮಾಡಿದ ಹಾಗೆ. ಆದ್ದರಿಂದ ಅಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ. ಇವತ್ತಿನ ದಿವಸ ಮಂತ್ರಾಕ್ಷತೆಯ ವಿತರಣೆ ನಡೀತದೆ. ಅದರಿಂದ ಮಂತ್ರಾಕ್ಷತೆ ಅಂತ ಹೇಳಿದರೆ ಏನು ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಆ ಪದದ ಅರ್ಥ ಏನು ಅಂತ ಹೇಳಿದರೆ ಅಕ್ಷತ, ಮಂತ್ರ ಅಕ್ಷತ ಅಂತ ಹೇಳಿ. ಅದನ್ನು ಇನ್ನೂ ಬಿಡಿಸಿದರೆ ಕ್ಷತ ಅಂಥೇಳಿ, ಅದರ ಒಂದು ಕ್ಷತ ಅಂತ ಹೇಳಿದರೆ ತುಂಡು ಅಂತ ಹೇಳಿ ಅರ್ಥ, ಗಾಯ ಅಂತ ಹೇಳಿ ಅರ್ಥ. ಅಕ್ಷತ ಅಂತ ಹೇಳಿದರೆ ತುಂಡಿಲ್ಲದ್ದು ಅಂತ, ಗಾಯ ಇಲ್ಲದ್ದು ಅಂತ ಹೇಳಿ ಅರ್ಥ. ಅಕ್ಷತ ಅಂತ ಹೇಳಿದರೆ ಅದು ಇಡೀ ಪರಿಪೂರ್ಣವಾದದ್ದು ಅಂತ ಹೇಳಿ ಅರ್ಥ. ಅಂತಹ ಒಂದು ಧಾನ್ಯ, ಭತ್ತದ ಅಕ್ಕಿಯಲ್ಲಿ ನಾವು ಮಂತ್ರ, ರಾಮ ಮಂತ್ರವನ್ನು ಅಭಿಮಂತ್ರಣೆ ಮಾಡಿ ಅಭಿಮಂತ್ರಿಸಿ ಆ ಒಂದು ಪರಿಪೂರ್ಣವಾದಂತಹ ಧಾನ್ಯದಿಂದ ನಾವೆಲ್ಲರಿಗೂ ಕೂಡ ರಾಮನ ಕ್ಷೇತ್ರದಿಂದ ಬಂದಂತಹ ಮಂತ್ರಾಕ್ಷತೆಯನ್ನು ಕೊಡುವಂಥದ್ದು. ಭಾರತ ಹಿಂದೂಗಳ
ಒಂದು ದೇಶವಾಗಬೇಕು. ಹಿಂದೂಗಳು ಅಂತಂದರೆ ಜನ್ಮದ ನಾವು ಹಿಂದೂ ಜನ್ಮದಲ್ಲಿ ಹುಟ್ಟಬೇಕು ಅಂತಿಲ್ಲ. ಈ ಪವಿತ್ರ ಭೂಮಿಯಲ್ಲಿ ಹಿಂದೂ ದೇಶದಲ್ಲಿ ಹುಟ್ಟಿದವ ಪ್ರತಿಯೊಬ್ಬ ಕೂಡ ಹಿಂದುವೇ. ಆ ರೀತಿಯಲ್ಲಿ ನಮ್ಮ ಭಾವನೆ ಇಲ್ಲಿ ಶಾಂತಿ, ನೆಮ್ಮದಿ, ಸೌಹಾರ್ದ ನೆಲೆಗೊಳ್ಳಬೇಕು. ರಾಮನ ಚಿಂತನೆಯನ್ನು, ರಾಮನ ನಡೆಯನ್ನು ನಾವು ಅನುಸರಿಸಿದರೆ ರಾಮ ರಾಜ್ಯವಾಗಿ ಜಗತ್ತಿಗೆ ಮಾರ್ಗದರ್ಶನವಾಗುವಂಥ ಒಂದು ಭವ್ಯ ಭಾರತ ನಿರ್ಮಾಣ ಆಗ್ತದೆ. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಶನಿವಾರ ರಾತ್ರಿ ದಿಂಡು ಉಚ್ಚಯ ನಡತಂಡು ಕುದ್ರುಡು ಕಾಯ್ಕಜಿಪು ಸೊತ್ತುಲೆಯನ್ನು ಜೋಡಿಸಾದು ಗುರ್ಜಿ ಕಟ್ಟದಿತ್ತೇರು. ಪ್ರತಿಯೊಂಜಿ ಇಲ್ಲಡು ದೀಪಾವಳಿ ಆಚರಣೆ ಮಲ್ಪನಂಚಿನ ದೈವಸ್ಥಾನ ಬೊಕ್ಕ ದೇವಸ್ಥಾನಲೆಡ್ಲ ತಿಬಿಲೆ ಬೊಳ್ಪದ ಆರಾಧನೆ ನಡಪುಂಡು. ದೀಪಾವಳಿ ಬೊಂತೆಲ್ ತಿಂಗೊಳ್ಳು ನಡಪುಂಡು. ಆಂಡ ದಿಂಡು ಉಚ್ಚಯ ಜಾರ್ದ ತಿಂಗೊಳ್ಳು ಕರಿಪುಯಿರು. ತುಳುನಾಡು ಮಾತಾ ದೇವಸ್ಥಾನಲೆಡು ಇತ್ತ ದೀಪೋತ್ಸವ ದಿಂಡು ಉಚ್ಚಯ ನಡತೊಂದಿತ್ತದು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಶನಿವಾರ ರಾತ್ರಿ ದೀಪಾರಾಧನೆ ಅಟ್ಟಣೆ ಮಲ್ತಿತ್ತೇರು. ದೇವೇರ್ನ ಉಚ್ಚಯ ಮೂರ್ತಿನ ಚಂದ್ರಮಂಡಲ ತೀರಡು ಕುಲ್ಲಾದ ಚಂದ್ರಮಂಡಲ ಉಚ್ಚಯ ನಡಪಾಯರು. ಆದಿಜಾಗೆ ಕುದ್ರುಡು ಕಾಯ್ಕಜಿಪ್ಪು ಸೊತ್ತುಲೆನ ಜೋಡ್ಸಾದು ಗುರ್ಜಿ ಕಟ್ಟದಿತ್ತದು. ಗುರ್ಜಿಡು ದೇವೇರ್ನ ಮೂರ್ತಿನ ಕುಲ್ಲಾದು ವಿಶೇಷ ಪೂಜೆ ಮಲ್ತೇರು. ರಥಬೀಜದ ರಡ್ಡು ಮೇಟ್ಲ ಭಕ್ತರು ತಿಬಿಲೆ ಬೊಳ್ಪು ಪೊತ್ತಾದು ಉಚ್ಚೆಯಡು ಪಾಲ್ದೆ ತೊಂಡೇರು. ಊರ ಪರ ಊರ ಭಕ್ತರು ಈ ಪೊರ್ತುಡು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹೊಡಿತದು. ಶ್ರೀ ದುರ್ಗಾದೇವಿನ ಇಂಬು ನಟ್ಟೊಂಡೇರು. ಅಪ್ಪೆ ಅಮ್ಮೀರ್ ಬೊಕ್ಕ ಬರವು ಕಲ್ಪೈನ ಗುರುಕುಲೆಗೆ ಏಪಲ ಮರ್ಯಾದಿ ಕೊರ್ಲೆ ಅಕ್ಲೆಗೆ ಬೇನೆ ಆಪುನಂಚ ಮಲ್ಪಡೆಂದು ಸಿನಿಮಾ ನಟಿ ರಚಿತಾ ರಾಮ್ ಪಂತೇರು. ಕಟೀಲ್ದ ಭ್ರಮರ ಇಂಚರ ನುಡಿ ಪರ್ಬೋಡು ಸಿನಿಮಾ ಬೊಕ್ಕ ರಂಗಭೂಮಿ ಕಾರ್ಯಕ್ರಮಟು 6 ಪಾತೇರಿಯರು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬರವು ಸಂಸ್ಥೆನ ನಿಲೆಟ್ಟು ಕಟೀಲ್ ನಡಪೈನ ಭ್ರಮರ ಇಂಚರ ನುಡಿ ಪರ್ಬೋಡು ಸಿನಿಮಾ ಬೊಕ್ಕ ರಂಗಭೂಮಿ ಕಾರ್ಯಕ್ರಮ ಅಟಣೆ ಮಲ್ತಿತ್ತೇರು. ಕನ್ನಡ ಸಿನಿಮಾ ನಟಿ ರಚಿತಾ ರಾಮ್ ಬೊಕ್ಕ ನಟಿ ರಮೇಶ್ ಭಟ್ ಕಾರ್ಯಕ್ರಮಟು ಪಾಲ್ದೆ ತೊಂಡೇರು. ರಚಿತಾ ರಾಮ್ ಪಾತಿರ್ದು ಅಪ್ಪೆ ಅಮ್ಮಗೆ ಬೊಕ್ಕ ಬರವಕಲ್ ಪೈನ ಗುರುಕ್ಲೆಗ್ ಏಪುಗ್ಲ ಮರ್ಯಾದಿ ಕೋರ್ಲೆ ಅಕ್ಲೆಗ್ ಬೇನೆ ಆಪುನಂಚ ನಡತ ನಡೆ ಜೋಕ್ಲು ಅಕ್ಕಿನ ಭವಿಷ್ಯ ಕಟ್ಟೋನಿರ ಎಡ್ಡೆ ಬರವು ಸಂಸ್ಥೆಲು ಒಂಜಿ ಎಡ್ಡೆ ಅವಕಾಶ ಅಂದ್ ಆರ್ಪಂಡೇರು. ತುಂಬ ಖುಷಿ ಆಗ್ತದೆ ಈ ಥರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು. ನನಗೆ ತುಂಬ ವರ್ಷಗಳಾದಮೇಲೆ ನಾನು ಈ ಥರ ಒಂದು ಕಾರ್ಯಕ್ರಮದಲ್ಲಿ ಸೇರಿರೋದು. ಆ್ಯಂಡ್ ಕಟೀಲಿಗೆ ಪ್ರತಿ ವರ್ಷ ಬರ್ತಿರ್ತೀನಿ ದುರ್ಗಾ ಪರಮೇಶ್ವರಿ ತಾಯಿ ದರ್ಶನ ಮಾಡೋದಕ್ಕೆ ಅಂತ. ಆ್ಯಂಡ್ ಹೇಳೋದೆಲ್ಲ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಇನ್ನೇನೋ ಬುದ್ಧಿವಾದ ಹೇಳೋದು, ಹಂಗಿರಿ ಹಿಂಗಿರಿ, ಪ್ರಾಬಬ್ಲಿ ನಿಮಗೆ ಎಲ್ಲ ಗೊತ್ತಿರುತ್ತೆ. ಯಾರನ್ನಾದ್ರೂ ಒಬ್ಬನ ಕೇಳಿ ನಿಲ್ಲಿಸಿದ್ರೆ ಎಲ್ಲರೂ ಹೇಳ್ತೀರಾ ನೀವು. ಬಟ್ ಒಂದು ವಿಷಯ ಹೇಳ್ತೀನಿ, ನಾ ಇವಾಗ ಹೇಳಿದೆ ಸುಮ್ಮನೆ ಕಾಮಿಡಿ ಮಾಡಿದೆ, ಅವ್ರು ಸ್ಟ್ರಿಕ್ಟ್ ಇದ್ದಾರಾ ಇಲ್ಲ ಹೆಂಗೆ ಸೈಲೆಂಟಾ ಇಲ್ಲ ತುಂಬ ಬೈತಾರಾ ಅಂತ. ಬಟ್ ನಿಮ್ಮ ಟೀಚರ್ಸ್ಗೆ, ನಿಮ್ಮ ಎಲ್ಲ ಗುರುಗಳಿಗೆ ದಯವಿಟ್ಟು ಮರ್ಯಾದೆ ಕೊಡಿ. ಅವ್ರ ಮುಂದೆ ಇದ್ದಾಗ ಮರ್ಯಾದೆ, ಹೋಗಿದ ತಕ್ಷಣ ಮರ್ಯಾದೆ ಕೊಡದೇ ಇರೋದು ಅದು ತಪ್ಪು. ಅವರು ನಮ್ಮ ಮೊದಲನೇ ಗುರು. ಅಫ್ಕೋರ್ಸ್ ತಾಯಿ ನಮ್ಮ ಮೊದಲನೇ ಗುರು. ಸೆಕೆಂಡ್ ನಮ್ಮ ಗುರುಗಳು, ನಮಗೆ ಶಿಕ್ಷಣ ಹೇಳ್ಕೊಡೋಂಥ ಪ್ರತಿಯೊಬ್ಬ ಗುರುಗಳು ನಮ್ಮ ಗುರುಗಳು. ರಮೇಶ್ ಭಟ್ ಬಾತಿರ್ದು ಮಾತಾ ಜನಕ್ಲೆಡೆಲ್ಲ ಒರಿಯೋರಿ ಕಲಾವಿದರು ಇಲ್ಲಿರು. ಅವು ಬೇತೆ ಬೇತೆ ರೀತಿದವು ಆದಿಪ್ಪು ಉಮೇದದ ಕೆಲಸೋಡು ಸೇರೋಲ್ನೆ ಅಪಗ ಸಾಧನೆ ಮಲ್ಪೊಲಿ ಜೋಕ್ಲು ಪಾಠ ಅತ್ತ ಅಂದಿ ಬೇತೆ ಎಡ್ಡೆ ವಿಚಾರೋಲಿಡ್ಲ ಸೇರೋಲ್ನೆ ಎಂದು ಪಂಡೇರು. ಇಂಥ ಅನುಭವ ನುಡಿಗಳನ್ನು ಕೇಳಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಸನ್ಮಾರ್ಗದ ರೀತಿಯಲ್ಲಿ ಹೋಗೋದಕ್ಕೆ ಅದು ಸಹಾಯಕಾರಿಯಾಗಿರುತ್ತೆ. ಶಾಲೆಯಲ್ಲಿ ಮಾಡ್ಬೋದು, ವಾರ್ಷಿಕೋತ್ಸವಕ್ಕೆ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ, ಕುಣಿತಾರೆ, ಒಂದೇನೋ ಪ್ರೈಸ್ ಕೊಡ್ತಾರೆ, ಪ್ಲಾಸ್ಟಿಕ್ ಮೆಡಲ್ ಕೊಡ್ತಾರೆ, ಆಯಿತು. ಅದು ಅಷ್ಟೇ ಅಲ್ಲ, ಪ್ರತಿಯೊಬ್ಬರ ಸೂಕ್ತದಲ್ಲೂ ವಿಶೇಷವಾದ ಕಲೆಗಳು ತುಂಬಿರುತ್ತೆ. ಮೋಹನ್ ಕುಮಾರ್ ಕುಡ್ಲ, ಗಿರೀಶ್ ಶೆಟ್ಟಿ ಕಟೀಲ್, ಪ್ರಶೀಲ್ ಶೆಟ್ಟಿ ಕುಡ್ತಿ ಮಾರ್ಗುತ್ತು, ವೃಂದಾ ಹೆಗ್ಡೆ, ಕಮಲಾದೇವಿ ಪ್ರಸಾದ ಅಸರಣ್ಣ, ಬಿಪಿನ್ ಚಂದ್ರ ಶೆಟ್ಟಿ ಕೊಡೆತ್ತೂರು ಗುತ್ತು ಈ ಪೊರ್ತುಡು ಇತ್ತಿರು. ಒತ್ತು ಪ್ರಿನ್ಸಿಪಾಲರು ರಾಜಶೇಖರ ಕಾರ್ಯಕ್ರಮ ಸುಧಾರ್ಥ ಕೊರಿಯರು 5 ಜನ ವಿದ್ಯಾರ್ಥಿಗಳು ರಚಿತಾ ರಾಮೇರ್ನ ಚಿತ್ರ ಬುಡ್ಪಾದಿತ್ತದು ಅಕ್ಲಿನ್ ಕಾರ್ಯಕ್ರಮದ ವೇದಿಕೆಗೆ ಲೆತ್ತದು ಅಕ್ಲಡ ಆ ಬಗೆಟ್ ವಿವರ ಕೇಂಡಿರು. ಜೋಕ್ಲಿನ್ ವೇದಿಕೆಗೆ ಲೆತ್ತದು ಪದ ಪನ್ಪಾಯರು. ಜೋಕ್ಲಿನ ಒತ್ತಾಯದ ಮಿತ್ತು ಬಹಳ ಒಳ್ಳೆಯವರು ನಮ್ಮ ಮಿಸ್ ಪನ್ಪುನ ಪದ ಪಂಡಿರು. ರಚಿತಾ ರಾಮ್ ಕೆಲವು ತುಳು ಶಬ್ದಲಿನ ಪಂಡಿದು ಸಭೆತ ಗುಮನವೈತೇರು. ಬಹಳ ಒಳ್ಳೆಯವ್ರು ನಮ್ಮಸ್ಸು, ಏನಂದ್ರು ಯಶಸ್ಸು, ನಗ್ತಾ ನಗ್ತಾ ಮಾತಾಡ್ತಾರೆ, ಊರಿಗೆಲ್ಲ ಫೇಮಸ್.
ಥ್ಯಾಂಕ್ ಯು ಸೋ ಮಚ್. ರಾಷ್ಟ್ರೀಯ ಸಾಂಸ್ಕೃತಿಕ ಯಾತ್ರೆ ಕರ್ನಾಟಕದ ನಿಲಿಟ್ ಡಿಸೆಂಬರ್ 1-7 ಮುಟ್ಟ ಬೆಂಗಳೂರು ಕುಡ್ಲ ಬೊಕ ಕಾಸರಗೋಡು ಜಿಲ್ಲೆಡ್ ಯಾತ್ರಾ ಕಾರ್ಯಕ್ರಮ ದಿವೊಂದೇರು. ಕುಡ್ಲಗ್ ಬತ್ತಿನ ಯಾತ್ರೆಡ್ ಅತ್ತವರ ಬಾಬುಗುಡ್ಡೆದ ಕುದ್ಮುಲ್ ರಂಗರಾವ್ ಸಮಾಧಿ ಕೈತಲು ಪಾದಯಾತ್ರೆ ಉದಿಪನಾದ ಕುದ್ರೋಳಿ ಕ್ಷೇತ್ರಗೂ ಸಾಗಂಡು. ಡಿಸೆಂಬರ್ 1 ಬೆಂಗಳೂರು ಶುರುವಾಯಿನ ರಾಷ್ಟ್ರೀಯ ಸಾಂಸ್ಕೃತಿಕ ಯಾತ್ರೆ ರಡ್ಡೆಕ್ ಶನಿವಾರ ಕುಡ್ಲಗ್ ಬೈದಿಂಡು. ಅತ್ತವರ ಬಾಬುಗುಡ್ಡೆದ ಕುದ್ಮುಲ್ ರಂಗರಾವ್ ಸಮಾಧಿ ಜಾಗಿಡ್ ಪಾದಯಾತ್ರೆ ಉದಿಪನಾಡು. ಬಯ್ಯ 4 ಗಂಟೆಗೆ ಪಾದಯಾತ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆಡ್ದು ಪ್ರತಿಷ್ಠಾಪನೆ ಆದುಪುನ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಸೇರಿಂಡು. ದೇವಸ್ಥಾನೋಡು ಪುದರ್ಪೋಯಿ ಪದ ಪನ್ಪುನಾರ ಇಮ್ತಿಯಾಜ್ ಸುಲ್ತಾನ್ ಬೊಕ್ಕ ಕೂಟದ ಕೆಡ್ದು ಭಕ್ತಿ ಸಂಗೀತ ಕಾರ್ಯಕ್ರಮ ನಡತಂಡು. ಡಿಸೆಂಬರ್ 7 ರಾಷ್ಟ್ರೀಯ ಸಾಂಸ್ಕೃತಿಕ ಯಾತ್ರೆ ಕಾಸರಗೋಡು ಜಿಲ್ಲೆ ಮಂಜೇಶ್ವರದ ರಾಷ್ಟ್ರಕವಿ ಗೋವಿಂದ ಪೈಕ್ಲನ ಇಲ್ಲದ ಕೈತಲು ಗಿಳಿವಿಂಡುಡು ಮುಗಿತಲಾಯರ ಉಂಡು. ಜಗವನೇ ನೀ ಕಾಯೈ ಗುರುವರನೇ ಕಾಯೈ ಗುರುವರನೇ ಜಗವನೇ ನೀ ಕಾಯೈ ಗುರುವರನೇ ನ್ಯಾಯ ಮಾರ್ಗವ ತೋರಿ ಬಿಡದೆ ನ್ಯಾಯ ಮಾರ್ಗವ ತೋರಿ ಬಿಡದೆ ನ್ಯಾಯ ಮಾರ್ಗವ ತೋರಿ ಬಿಡದೆ ಕಾಯೈ ಗುರುವರನೇ ಜಗವನೇ ನಿಕಾಯೈ ಗುರುವರನೇ ಭ್ರಮರವು ಸುಮಗಳ ಪರಿಮಳ ಕೆಳಸಿ ರಮಿಸುತ್ತ ಸಂಪಿಗೆ ಜಗ ಇದಂತೆ ಜಗವು ಕೆಡುತ್ತಿದೆ ಪುಟ್ಟರಾಜನುತ ಪಂಚಾಕ್ಷರಣಿ ಕಾಯೈ ಗುರುವರನೇ ತೋರಿ ಬಿಡದೆ. ಈ ಪಾದಯಾತ್ರೆಯ ಮೂಲಕ ಈ ದೇಶವನ್ನು ಕಟ್ಟಿದ, ಈ ದೇಶದ ಸಂಸ್ಕೃತಿಯನ್ನು, ಸಭ್ಯತೆಯನ್ನು, ಸದ್ಭಾವವನ್ನು ಕಟ್ಟಿ ಬೆಳೆಸಿದ ಎಲ್ಲ ಮಹನೀಯರ ಅಥವಾ ಮಹಿಳೆಯರ ಸ್ಥಳಗಳಿಗೆ ಸಂದರ್ಶಿಸಿ ಅಲ್ಲಿಂದ ನಾವು ಮುಂದೆ ಹೋಗ್ತಾ ಇದ್ದೇವೆ. ಈಗ ಈ ಸಂಗೀತ ಕಚೇರಿ ನಡೆದಿರುವ ಕುದ್ರೋಳಿಯ ಗೋಕರ್ಣನಾಥನ ಮಂದಿರದಲ್ಲಿ ನಾವಿವತ್ತು ನಿಂತಿದ್ದೇವೆ. ಇದೊಂದು ಮಹಾನ್ ಸಾಂಸ್ಕೃತಿಕ ಪರಿಸರ. ಇಲ್ಲಿ ನಾರಾಯಣ ಗುರುಗಳ ಬಹಳ ಮೊದಲು ಕಟ್ಟಿದ ಅವರ ಒಂದು ಪರಿಸರ ಮಂದಿರ ಇಲ್ಲಿದೆ. ನಾರಾಯಣ ಗುರುಗಳು ಎಲ್ಲ ಜಾತಿಗಳು ಒಂದೇ, ಮನುಷ್ಯನಿಗಿರುವುದು ಒಂದೇ ಮತ ಅಂತ ಹೇಳಿದ ಒಬ್ಬ ದೊಡ್ಡ ಸಂತ ಅವರು. ಹೀಗೆ ನಾವು ಬೇರೆ ಬೇರೆ ಜಾಗಗಳನ್ನು ಸಂದರ್ಶಿಸುತ್ತಾ ಈ ದೇಶದಲ್ಲಿರುವ ದ್ವೇಷ ಮತ್ತು ಅಸೂಯೆ ಇವುಗಳನ್ನು ನಿವಾರಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಲವ್ ಜಿಹಾದದ ಧರ್ಮ ಬುಡುಪುನ ಜವಂದಿಲು ಅಕ್ಲಿನ ಭವಿಷ್ಯದ ಬಗೆಟ್ ಗಂಭೀರ ಚಿಂತನೆ ಮಲ್ಪೊಡುವುದು ಸಿನಿಮಾ ನಟಿ ಮಾಳವಿಕಾ ಅವಿನಾಶ್ ಪುತ್ತೂರು ಪೊಂಜಲೆಗೆ ಲೆಪ್ಪು ಕೊಡ್ತೇವೆ. ಮಹಿಳಾ ಸಮನ್ವಯ ಪುತ್ತೂರು ಜಿಲ್ಲೆ ಬುಕ್ಕ ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿದ ಜೊತೆ ಸೇರಿಗೆಡು ಐತರ ಪುತ್ತೂರದ ತಿಂಕಿಲ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಡು ನಾರಿ ಶಕ್ತಿ ಸಂಗಮ ಸಭೆ ಅಟ್ಟಣೆ ಆದಿತ್ತು. ಸಿನಿಮಾ ನಟಿ ಮಾಳವಿಕಾ ಅವಿನಾಶ್ ಸಭೆಟ್ ಪಾತಿರ್ದು ಬೇತೆ ಬೇತೆ ಆಸೆಲೆಗ್ ಮರ್ಲದು ಜವಂದಿಲು ಅಕ್ಲಿನ ಧರ್ಮ ಬುಡ್ದು ಬೇತೆ ಧರ್ಮದ ಕಟ್ಟುಪಾಡುಗು ಸೇರು ನೆಡುದುಂಬು ಅಕ್ಲಿನ ಭವಿಷ್ಯದ ಬಗೆಟ್ ಗಂಭೀರ ಚಿಂತನೆ ಮಲ್ಪಡು ಬೇತೆ ಧರ್ಮದಯನ್ನು ಮದುವೆ ಆಪಣ ಹಿಂದೂ ಜವಂದಿ ಅಳಿನ ಸಮಾನ ಹಕ್ಕಲೆಡ್ದು ಮೋಸ ಪೋಪಾಡ ಪೊಂಜೋಳು ಗೇನ ಹೆಚ್ಚ ಮಲ್ತ ನೋಡೊಂದು ಮಾಳವಿಕಾ ಪುಂಜಲೆಗ್ ಲೆಪ್ಪು ಕುರಿಯರು. ಈ ಲವ್ ಜಿಹಾದ್ ಈ ಭಾಗಗಳಲ್ಲಿ ಜಾಸ್ತಿ ಕೇರಳದಲ್ಲಿ ಅನೇಕ ಹೆಣ್ಮಕ್ಳಿಗೆ ತುತ್ತಾಗಿದ್ದಾರೆ. ನಾನು ಇದನ್ನ ಕಾನೂನಾತ್ಮಕವಾಗಿ ನೋಡಿ ಹೆಣ್ಮಕ್ಳಿಗೆ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ನೀವು ಮತಾಂತರವಾದಾಗ ಕಳ್ಕೊಳ್ಳೋಕೆ ಏನಿಲ್ಲ, ಹಿಂದೂ ಸಮಾಜದಿಂದ ನೀವು ಇಸ್ಲಾಂ ಹೋದಾಗ ಏನು ಕಳ್ಕೊತೀರಿ ಅಂತ ನೋಡೋದಾಗಿದ್ರೆ ಮೊದಲನೇದು ಇಲ್ಲಿ ಒಬ್ಬ ಗಂಡನಿಗೆ ಒಬ್ಬಳೆ ಹೆಂಡತಿ ಕಾನೂನು. ಎರಡನೇ ಹೆಂಡತಿ ಬಂದರೆ ಪೊಲೀಸ್ ಸ್ಟೇಷನ್ FIR ಹಾಕ್ಸ್ಬೇಕು. ಆದರೆ ಅವರಲ್ಲಿ ಒಬ್ಬ ಗಂಡನಿಗೆ 4 ಜನ ಹೆಂಡತಿಯರು ಒಂದೇ ಸಮಯದಲ್ಲಿ ಇರುವುದು ಕಾನೂನು ಪ್ರಕಾರ, ಕಾನೂನು ವಿರುದ್ಧ ಅಲ್ಲ, ಕಾನೂನು ಅವರ ಕಾನೂನು ಪ್ರಕಾರ 4 ಜನ ಹೆಂಡತಿಯರು ಅಂದರೆ ನಿಮ್ಮ ಸ್ಥಾನಮಾನ ಏನಾಯಿತು. ಎರಡನೇದು ಸಾಮಾಜಿಕವಾಗಿ ನೋಡೋದಾಗಿದ್ದರೆ ಅವರು ಪರದೆ ಹಾಕೊಳ್ಳೋಕೆ ಹೇಳ್ತಾರೆ, ಹಿಜಾಬ್ ಹಾಕೊಳ್ಳೋಕೆ ಹೇಳ್ತಾರೆ, ಪರದೆ ಹಿಂದೆ ನಿಂತ್ಕೋಬೇಕು ಅಂತ ಹೇಳ್ತಾರೆ. ಮತ್ತು ನಮ್ಮಲ್ಲಿ ಈ ಒಂದು ಶಬರಿಮಲೆಗೆ ಇಷ್ಟು ಗಲಾಟೆ ಮಾಡ್ತಾರಲ್ಲ, ಅದು ಏನು ರೆಸ್ಟ್ರಿಕ್ಟೆಡ್ ಎಂಟ್ರಿ
ನೀವು 10 ವಯಸ್ಸಿನ ಕೆಳಗೆ ನೀವು ಹೋಗ್ಬೋದು, ರೆಸ್ಟ್ರಿಕ್ಟಿವ್ ಎಂಟ್ರಿ ಅಷ್ಟೇ, ಅದು ಒಂದೇ ವರ್ಷ ಬರೀಗಳಿಗೆ ಅದು ಕಷ್ಟ, ಗಲಾಟೆ. ಯಾವ ಮಸ್ಜಿದಲ್ಲಿ ಹೆಣ್ಮಕ್ಳಿಗೆ ಎಂಟ್ರಿ ಇಲ್ವಲ್ಲ ಅದ್ರ ಬಗ್ಗೆ ಏನು ಹೇಳ್ತೀವಿ? ದೇಶದಲ್ಲಿ ಯಾವ ಮಸೀದಿ ಹೆಣ್ಮಕ್ಳಿಗಲ್ಲಿ ಅವಕಾಶ ಇಲ್ವಲ್ಲ. ಸೊ ಸಾಮಾಜಿಕವಾಗಿ ಏನೇನು ಪಡ್ಕೊಳ್ತೀವಿ ಅನ್ನೋದನ್ನ ಹೆಣ್ಮಕ್ಳು ತಿಳ್ಕೋಬೇಕು, ಸಾಮಾಜಿಕವಾಗಿ ಕಾನೂನಾತ್ಮಕವಾಗಿ. ಈ 4 ಪತ್ನಿಯರು ಹೇಳಿದ್ರೆ ಅದೇ ರೀತಿಯಾಗಿ ನೀವು ಆಸ್ತಿ ವಿಚಾರಕ್ಕೆ ಬಂದಾಗ ಎಷ್ಟು ಪಾಲು ಬರುತ್ತೆ ಅಂದರೆ 8 ಒಡಿಪು ಜಿಲ್ಲೆದ ಉದ್ಯಾವರ ಬುಳ್ಜಿ ಶ್ರೀ ಬ್ರಹ್ಮ ಬೈದರ್ಕಳ ಗರೋಡಿಡು ಶನಿವಾರ ವರ್ಷಾದಿ ನೇಮ ನಡೆತಿಂಡು ಕೋಟಿ ಚೆನ್ನೇರು ಗರೋಡಿ ಜಪ್ಪುನ ಬೈದಿರ್ಲೆ ದರ್ಶನ ಜೋಕ್ಲಿನ ಕಂಚಿಲ್ ಪರಕೆದ ಸೇವೆ ಮಾತ ಈ ಪೊರ್ತುಡು ಅಟ್ಟಣೆ ಆದಿತ್ತಂಡು. ತುಳುನಾಡ ದೈವಾರಾಧನೆಡು ಅಮರ್ ಬೀರಿರಾದುಪುನ ಕೋಟಿ ಚೆನ್ನೇರನು ಗರೋಡಿಲಿಡು ಆರಾಧನೆ ಮಲ್ತೊಂದು ಬೈದಿರು. ಅಪ್ಪೆ ದೇಯಿ ಬೈದ್ಯತಿ ಬುಕ್ಕ ಅಮ್ಮಿರ್ ಕಾಂತಣ ಬೈದಿರ್ಗು ಅಮರ್ ಜೋಕ್ಲಾದು ಪುಟ್ಟುನ ಬ್ರಹ್ಮ ಬೈದಿರು ಸತ್ಯ ಧರ್ಮ ನ್ಯಾಯ ನಿಷ್ಠೆಡು ಬದುಕು ಸಾಗದು ಎಲ್ಯ ಪ್ರಾಯೋಡಿ ಕಾಯ ಬುಡ್ದು ಮಾಯಗೆ ಸಂದದು ತುಳುನಾಡೋರ್ಮೆಡು 200 ಅಜಿಪೊಡ್ದು ಹೆಚ್ಚಲ ಗರೋಡಿಲಿಡು ಆರಾಧನೆ ಪಡೆಯೊಂದು ಬೈದಿರು. ಒಡಿಪು ಜಿಲ್ಲೆದ ಉದ್ಯಾವರ ಬೊಳ್ಜಿ ಶ್ರೀ ಬ್ರಹ್ಮ ಬೈದರ್ಕಳ ಗರೋಡಿಡು ಶನಿವಾರ ವರ್ಷಾದಿ ಬೈದೇರ್ಲ ನೇಮ நடத்தண்டு. ಕೋಟಿ ಚೆನ್ನೇರು ಗರೋಡಿ ಜತ್ತದು ನೇಮ ಕೋಟಿ ಚೆನ್ನೇರ್ನ ಪೂಜಾರ್ಲಿನ ದರ್ಶನ ಜೋಕ್ಲಿನ ಕಂಚಿಲ್ ಪರಕೆ ಮಾತಾದು ಐತಾರ ಕಾಂಡೆ ಬ್ರಹ್ಮ ಬೈದೇರ್ಲು ಸೂರ್ಯ ಪಾಡುನ್ನೆತ ಒಟ್ಟುಗು ಕೋಟಿ ಚೆನ್ನೇರ್ನ ನೇಮ ಅಕ್ಕಿರಿಯಾಂಡು. ಊರ ಪರ ಊರ ಭಕ್ತರು ಉದ್ಯಾವರ ಬೊಳ್ಜೆ ಗರೋಡಿದ ಆಡಳಿತ ಮಂಡಳಿದಕ್ಲು ನೇಮ ತೂದು ಬೂಲ್ಯ ಪ್ರಸಾದಾದಿ ತೊಂಡೇರು. ಇಡಗಿನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿದು ಸ್ವಾಮಿ.